ಸದಾಶಿವ ಮೇರೆಗೆ ನಾವು ಈ ಸರಸ್ವತ ಕಾಲೋನಿದ ಪರ ಸ್ವಾಗತ ನೆಂಕಲು ಬಯಸೊಂದಿಲ್ಲ. ಅವೇ ರೀತಿ ಕಿಶನ್ಗಢದ ಅಧ್ಯಕ್ಷರಾಯಿ ನಂಚಿನ ಪುರುಷೋತ್ತಮ್ ಶೆಟ್ಟಿ ಉಳ್ಳೇರು ಅರೆಗಿಲ ನಮ್ಮ ಸ್ವಾಗತ ಬಯಸೊಂದಿಲ್ಲ. ಶಾಲಿನ್ ಶೆಟ್ಟಿ ಉಳ್ಳೇರು ಪಂಚಾಯತ್ ಮಾಜಿ ಸದಸ್ಯರಾಯಿ ನಂಚಿನ ಅರೆಗಿಲ ನಮ್ಮ ಸ್ವಾಗತ ಕೊಡೋದಿಲ್ಲ. ಸತೀಶ್ ಶೆಟ್ಟಿ ಉಳ್ಳೇರು ಅರೆಗಿಲ ನಮ್ಮ ಸರಸ್ವತ ಕಾಲೋನಿದ ದ್ವಾರಕ ನಗರದ ಪರವಾದ ಸ್ವಾಗತ ಕಾದು ಯೂಟಿ ಕಾದರ ನಾನು ಅಭಿನಂದನೆ ಸಲ್ಲಿಸೊಂದುಲ್ಲೆ. ಅಂಚನೆ ಮೂಲು ಉಳ್ಳಾಲ ಬ್ಲಾಕ್ದ ಅಧ್ಯಕ್ಷರಾಯಂಚಿಂದ ಸದಸ್ಯ ಉಳ್ಳಾಲ ಮೇರೆಗೆ ಅಂಚನೆ ಕೃಷಿ ಘಟಕದ ಪುರುಷೋತ್ತಮ್ ಶೆಟ್ಟಿ ಮೇರೆಗಳನ್ನ ಅಭಿನಂದನೆ ಸಲ್ಲಿಸೊಂದು ಇನಿ ಎಂಕ್ಲೆನ 64 ಕಾಂಕ್ರೀಟೀಕರಣ ರೋಡ್ದ ಒಂದು ಮುಚ್ಚಿನ ಕಾಂಕ್ರೀಟೀಕರಣ ಮನ್ಪರ ಎಂಕ್ಲೆಗೆ ಸಹಕಾರ ಮಂತು ಕೊಡ್ತೇವೆ. ಅಂಚನೆ ಮೂಲು ಮಾತೆರ್ಲ ಸತೀಶ್ ಮಾತೆರ್ಲ ಮೂಲು ಉಳ್ಳೇರು ಎಂಕ್ಲೆಗೆ ಈ ಬೇಲೆಯನ್ನು ಕೊರಲು ಮಂತು ಕೊರಡು ಬಂದು ಎಂಕ್ಲು ಮನವಿ ಮಂತೊಂದುಲ್ಲ ಮಾತೆರೆಗ್ಲ ಧನ್ಯವಾದ. ಮಂಗಳೂರು ವಿಧಾನಸಭಾ ಕ್ಷೇತ್ರದ ಸೋಮೇಶ್ವರ ಪುರಸಭಾ ವ್ಯಾಪ್ತಿಯ ಸರಸ್ವತ ಕಾಲೋನಿಯಲ್ಲಿ ರೋಹಿತಾ ಗಟ್ಟಿಯವರ ಮನೆಯಿಂದ ಜಯಂತ ಗಟ್ಟಿಯವರ ಮನೆ ಎದುರುಗಡೆ ಇರತಕ್ಕಂಥ ಡ್ರೈನೇಜ್ ಸಮಸ್ಯೆಗಳನ್ನ ನಮ್ಮ ಶಾಸಕರ ಗಮನಕ್ಕೆ ತಂದಾಗ ಅದಕ್ಕೆ ಬೇಕಾದಂಥ 69 ಮೀಟ್ರು ಡ್ರೈನೇಜ್ ವ್ಯವಸ್ಥೆಯನ್ನು ಮಾಡೋದ್ರ ಜೊತೆಗೆ ಅದರ ಮೇಲೆ ಕಾಂಕ್ರೀಟ್ ಮುಚ್ಚುವಂಥ ಕೆಲಸಗಳನ್ನು ಕೂಡ ಶಾಸಕರು ಅದಕ್ಕೆ ಅನುಮತಿಯನ್ನು ನೀಡಿ ಇವತ್ತು ಈ ಕಾಮಗಾರಿಯನ್ನು ಪ್ರಾರಂಭ ಮಾಡಿದ್ದೇವೆ. ಈ ಕಾಮಗಾರಿಯು ಆದಷ್ಟು ಕೂಡಲೇ ಕೆಲಸ ನಿರ್ವಹಿಸಲು ಇಲ್ಲಿಯ ಜನರವರಿಗೆ ಗುತ್ತಿಗೆದಾರರಿಗೆ ಸಹಕಾರ ಕೊಟ್ಟು ಕಾಮಗಾರಿಯ ವೀಕ್ಷಣೆಯನ್ನು ಮಾಡಿಕೊಂಡು ಯಾವುದೇ ಒಂದು ಲೋಪದೋಷ ಇಲ್ಲದಾಗೆ ಕಾಮಗಾರಿ ನಿರ್ವಹಿಸಲು ಅವರಿಗೂ ಕೂಡ ಸಹಾಯ ಮಾಡಿಕೊಂಡು ಅದನ್ನು ಡ್ರೈನೇಜನ್ನು ಕಾಪಾಡಿಕೊಂಡು ಬರುವಂಥದ್ದು ಈ ಪರಿಸರದ ಜನರಲ್ಲಿ ಮನವಿ ಮಾಡಿಕೊಂಡು ಕ್ಷೇತ್ರದ ಶಾಸಕರಿಗೆ ಈ ಕೆಲಸವನ್ನು ಇಲ್ಲಿಯ ರೋಹಿತಾ ಗಟ್ಟಿ ಮತ್ತು ಶಾಲಿನಿ ಶೆಟ್ಟಿಯವರು ತುಂಬ ಸಮಯದಿಂದ ಶಾಸಕರಲ್ಲಿ ಒತ್ತಾಯ ಮಾಡಿದ ಮೇರೆಗೆ ಈ ಡ್ರೈನೇಜ್ ಪರಿಸ್ಥಿತಿ ನೋಡುವಾಗ ನಾವು ಡ್ರೈನೇಜಿನ ಸಮಸ್ಯೆ ನೋಡಿದಾಗ ಇಲ್ಲಿಯ ಮುಂದಿನ ದಿನಗಳಲ್ಲಿ ಯಾವ ರೀತಿ ಇಲ್ಲಿಯ ಜನ ಆರೋಗ್ಯಕರವಾಗಿರಬೇಕಾದ್ರೆ ಖಂಡಿತ ಆಗಬೇಕು ಅಂತ ಇವತ್ತು 69 ಮೀಟರ್ನ ಈ ಕಾಮಗಾರಿಯನ್ನು ನೆರವೇರಿಸಲಿಕ್ಕೆ ನಾವು ಈಗಾಗಲೇ ಮುಹೂರ್ತ ಮಾಡಿದ್ದೇವೆ. ಈ ಕೆಲಸ ಆದಷ್ಟು ಬೇಗ ಆಗಲಿ ಅಂತ ಹೇಳಿಕೊಂಡು ಊರಿನವರ ಸಹಕಾರವನ್ನು ಕೋರುತ್ತಾ ನಮ್ಮ ಕ್ಷೇತ್ರದ ಶಾಸಕರಿಗೆ ನನ್ನ ಅಭಿನಂದನೆ ಸಲ್ಲಿಸುವುದು. ಅದರ ಜೊತೆಗೆ ಈ ಹಿಂದೆ ಕೂಡ ಇದಕ್ಕೆ ಬೇಕಾದಂಥ ಕಾಂಕ್ರೀಟೀಕರಣದ ಚೆಲುವುದಾದಂಥ ರಸ್ತೆಯನ್ನು ಕೂಡ ನಮ್ಮ ಶಾಸಕರು ಒದಗಿಸಿಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಹೆಚ್ಚಿನ ಕಾಮಗಾರಿಗಳಲ್ಲಿ ನಡೆಯಲಿ ಅಂತ ಹಾರೈಸ್ತಾ ನಿಮ್ಮೆಲ್ಲರ ಸಹಕಾರದಿಂದ ಈ ಕಾಮಗಾರಿಯನ್ನು ಸುಸ್ಥಿತ ರೀತಿಯಲ್ಲಿ ಮಾಡುವಂಥ ತಾವೆಲ್ಲ ಸಹಕಾರ ಮಾಡಿಕೊಂಡು ಮನವಿ ಮಾಡಿಕೊಂಡು ನಿಮ್ಮೆಲ್ಲರ ಪರವಾಗಿ ಶಾಸಕರಿಗೆ ಅಭಿನಂದನೆ ಸಲ್ಲಿಸ್ತಾ ಇವತ್ತಿನ ಈ ಕಾಮಗಾರಿಗೆ ನಾವು ಮುಹೂರ್ತವನ್ನು ಮಾಡಿರ್ತೇವೆ. ನಗರ 3ನೇ ಅಡ್ಡ ರಸ್ತೆಗೆ ಇವತ್ತೊಂದು ಶಿಲಾನ್ಯಾಸ ಮಾಡುವಂಥ ಸುಸಂದರ್ಭ ಇವತ್ತು ಬಂದೊದಗಿದೆ. ಈ ಒಂದು ಶಿಲಾನ್ಯಾಸ ಮಾಡಲು ಶ್ರೀಯುತ ನಮ್ಮೆಲ್ಲರ ನೆಚ್ಚಿನ ಶಾಸಕರಾದ ಶ್ರೀಯುತ ಯುಟಿ ಖಾದರ್ ಅವರು ಬರಬೇಕಿತ್ತು. ಕಾರಣಾಂತರದಿಂದ ಅವರಿಗೆ ತುರ್ತಾಗಿ ಬೆಂಗಳೂರಿಗೆ ಹೋಗುವ ಒಂದು ಸಂದರ್ಭ ಒದಗಿ ಬಂದರಿಂದ ಇವತ್ತು ನಮ್ಮ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಶ್ರೀಯುತ ಸದಾಶಿವ ಉಳ್ಳಾಲ್ರವರ ಅಮೃತ ಹಸ್ತದಿಂದ ಈ ಒಂದು ಶಿಲಾನ್ಯಾಸ ಕಾರ್ಯಕ್ರಮ ಇಲ್ಲಿ ನೆರವೇರುತ್ತಿದೆ. ಬಹಳ ವರ್ಷದಿಂದ ನೆನೆಗುದಿಗೆ ಬಿದ್ದಂಥ ಈ ಒಂದು ಕಾಮಗಾರಿ ಇವತ್ತೊಂದು ಈ ದಿನ ಬಂದವರಿಗೆ ಅಂತ ನಮಗೆ ಎಲ್ಲರಿಗೂ ಸಂತೋಷದ ಒಂದು ವಿಷಯ. ಇಲ್ಲಿಯ ಎಲ್ಲ ನಾಗರಿಕರು ನಮ್ಮ ಮಾಜಿ ಸಚಿವರು ಹಾಗೂ ನಮ್ಮ ಶಾಸಕರಾದಂಥ ಯುಟಿ ಖಾದರ್ ಅವರಿಗೆ ಎಲ್ಲರ ಮನೆಯ ಸಹಿ ಮೂಲಕ ಒಂದು ಮನವಿಯನ್ನು ಲಾಸ್ಟ್ ಟೈಮು ಈ ಒಂದು ಚಿಕ್ಕ ಕಾಮಗಾರಿಯಲ್ಲಿ ಆಗುವಾಗ ಮನವಿಯನ್ನು ಏನು ಸಲ್ಲಿಸ್ತಿದ್ರು ಆ ಸಂದರ್ಭದಲ್ಲಿ ಆಶ್ವಾಸನೆಯನ್ನು ಕೊಟ್ಟಿದ್ದು ಸರ್, ಮುಂದಿನ ದಿನಗಳಲ್ಲಿ ಫಂಡ್ ಬರುವ ದಿನಗಳಲ್ಲಿ ಖಂಡಿತವಾಗಿಯೂ ನಿಮ್ಮ ರಸ್ತೆಯನ್ನು ಮಾಡಿಕೊಡ್ತೇನೆ ಅಂತ ಹೇಳಿದ್ದಾರೆ. ಆ ಮಾತಿನ ಪ್ರಕಾರ ಇವತ್ತು ಯುಟಿ ಖಾದರ್ ಸರ್ ಅವರು ಈ ಒಂದು ರಸ್ತೆಯ ಕಾಮಗಾರಿಯನ್ನು ಇಟ್ಟಿದ್ದಾರೆ. ಇಲ್ಲಿ ಕೃಷ್ಣನಗರ 3ನೇ ಅಡ್ಡ ರಸ್ತೆ ಕಾಮಗಾರಿ ಇವತ್ತು ಶಿಲಾನ್ಯಾಸ ಕಾರ್ಯಕ್ರಮ ನಡೀತಾ ಇದೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಸದಾಶಿವ ಉಳ್ಳಾಲ್ರವರು ಆಗಮಿಸ್ತಾರೆ. ಅವರನ್ನು ನಿಮ್ಮೆಲ್ಲರ ಪರವಾಗಿ ನಾನು ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ಪುರಸಭೆ ಸದಸ್ಯರಾದಂಥ ಪುರುಷೋತ್ತಮ್ ಶೆಟ್ಟಿ ಅವರಿದ್ದಾರೆ, ದೀಪಕ್ ಪಿಲಾರ್ ಅವರಿದ್ದಾರೆ, ಸಾಜಿದ್ ಅವರಿದ್ದಾರೆ, ಯೋಗಿ ಅವರಿದ್ದಾರೆ, ನರೇಶ್ ಅವರಿದ್ದಾರೆ, ಪ್ರೇಮ್ನಾಥ್ ಕೊಲ್ಯಾರ್ ಅವರಿದ್ದಾರೆ, ವಿನ್ಸಿ ಅವರಿದ್ದಾರೆ. ಅದೇ ರೀತಿ ಹಿರಿಯರು ಎಲ್ಲರೂ ನಮ್ಮ ಮಾಲತೆಕ್ಕನವರಿದ್ದಾರೆ. ಎಲ್ಲ
ಬಹಳಷ್ಟು ಮಂದಿ ಹಿರಿಯರು ಇಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಇವರಿಗೆಲ್ಲರಿಗೂ ಈ ಒಂದು ಶುಭ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ, ಬಹಳಷ್ಟು ಕಾಮಗಾರಿ ಕುಂಪಳ ಪ್ರದೇಶದಲ್ಲಿ ಬಹಳಷ್ಟು ಆಗಲಿಕ್ಕಿದೆ. ಇವತ್ತೇ ಒಂದೇ ದಿನದಲ್ಲಿ 7 ಕಡೆಯಲ್ಲಿ ಶಿಲಾನ್ಯಾಸ ಕಾರ್ಯಕ್ರಮ ಕೂಡ ನಡೆಯಲಿದೆ. ಎಡಭಾಗದ 3ನೇ ಅಡ್ಡ ರಸ್ತೆ ಕೃಷ್ಣನಗರ, ಬಲಭಾಗದ 3ನೇ ಅಡ್ಡ ರಸ್ತೆ ಕೃಷ್ಣನಗರ, ಅದೇ ರೀತಿ ಬಾಲಕೃಷ್ಣ ಮಂದಿರದ ಎದುರುಗಡೆಯ ಒಂದು ರಸ್ತೆ ಕೂಡ ಈಗ ಶಿಲಾನ್ಯಾಸ ನಡೆಯಲಿಕ್ಕಿದೆ. ಅದೇ ರೀತಿ 3 ಕಟ್ಟ 2ನೇ ಅಡ್ಡ ರಸ್ತೆಯ ಒಂದು ಕಾರ್ಯಕ್ರಮ ಶಿಲಾನ್ಯಾಸ ನಡೆಯಲಿಕ್ಕಿದೆ. ಅದೇ ರೀತಿ ನಾವು ಗಾರ್ಡನ್ಯ ಏನು ಬಹಳ ವರ್ಷದಿಂದ ಏನಪ್ಪಯಿಂದ ಭಾಳಷ್ಟು ವಾಹನಗಳು ಜನರು ನಡೆದಾಡಲು ಬಹಳ ಕಷ್ಟಪಡುವಂಥ ಒಂದು ನಮ್ಮ ನವೋದಯ ಗ್ರೌಂಡ್ ಏನು ಹೇಳ್ತೇವೆ, ಕುಂಪಳ ಆಶ್ರಯ ಕಾಲೋನಿಗೆ ಹೋಗುವ ದಾರಿಯಲ್ಲಿ ಅಲ್ಲಿ ಒಂದು ಶಿಲಾನ್ಯಾಸ ನಡೆಯಲಿಕ್ಕಿದೆ. ಅದೇ ರೀತಿ ಅದೇ ರೀತಿ ಕಣ್ಣೀರು ತೋಟದಲ್ಲಿ, ಪಿಲಾರಿನಲ್ಲಿ ವಿವಿಧ ಕಡೆಯಲ್ಲಿ ಇವತ್ತೊಂದು 10-15 ಕಡೆಯಲ್ಲಿ ಶಿಲಾನ್ಯಾಸ ಕಾರ್ಯಕ್ರಮ ಒಂದೇ ದಿನದಲ್ಲಿ ನಡೆಯಲಿಕ್ಕಿದೆ. ಕಾರಣಾಂತರದಿಂದ ಇನ್ನೂ ಮುಂದಿನ ದಿನಗಳಲ್ಲಿ ಇಂಥ ಅವಕಾಶ ನಮಗೆ ಕಾನೂನಾತ್ಮಕವಾಗಿ ಕೆಲವೊಂದು ಅಡೆತಡೆಗಳು ಬರುವುದರಿಂದ ಒಂದೇ ದಿವಸದಲ್ಲಿ ಈ ಕಾರ್ಯಕ್ರಮ ಮುಗಿಸಬೇಕೆಂಬ ನಮ್ಮ ಸರ್ನವರ ಶಾಸಕರಾದ UT ಖಾದರ್ ಅವರ ಆದೇಶ ಇದೆ. ಈ ಆದೇಶಕ್ಕೆ ಮನ್ನಣೆ ಕೊಟ್ಟು ನಾವೆಲ್ಲರೂ ಈ ದಿನ ಪೂರ್ತಿ ಈ ಒಂದು ಕೆಲಸದಲ್ಲಿ, ಸಾರ್ವಜನಿಕರ ಕೆಲಸದಲ್ಲಿ ನಾವೆಲ್ಲ ತೊಡಗಿಸಿಕೊಳ್ಳಲಿಕ್ಕೆ ಬಹಳ ಆಸಕ್ತಿಯಿಂದ ನಾವು ಬಂದಿದ್ದೇವೆ. ಬಂದಂಥ ಎಲ್ಲರಿಗೆ ಮಗದೊಮ್ಮೆ ಶುಭಾಶಯನ ಹೇಳ್ತಾ, ಮಾಧ್ಯಮ ವರ್ಗದವರಿಗೆ ಶುಭಾಶಯ ಹೇಳುತ್ತಾ ಈ ಒಂದು ಕಾರ್ಯಕ್ರಮವನ್ನು ಸದಾಶಿವಲಾಲ್ರವರು ಹಾರೆ ಹಾಕುವ ಮೂಲಕ ಒಂದು ಗುದ್ದಲಿ ಪೂಜೆ ಮಾಡಬೇಕಾಗಿ ನಿಮ್ಮೆಲ್ಲರ ಪರವಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ. ಸೋಮೇಶ್ವರ ಪುರಸಭೆ ವ್ಯಾಪ್ತಿಯ ಕೃಷ್ಣನಗರ 3ನೇ ಅಡ್ಡ ರಸ್ತೆಯ ಮತ್ತೊಂದು ಅಡ್ಡ ರಸ್ತೆಗೆ ಶಿಲಾನ್ಯಾಸ ನೆರವೇರಿಸಲಿಕ್ಕೆ ಬಂದಿದ್ದಾರೆ ನಮ್ಮ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದ ಶ್ರೀಯುತ ಸದಾಶಿವಲಾಲ್ ಅವರನ್ನು ನಾನು ಈ ಒಂದು ಅವರ ಅಮೃತ ಹಸ್ತದಿಂದ ಈ ಒಂದು ಶಿಲಾನ್ಯಾಸ ಕಾರ್ಯಕ್ರಮ ಮಾಡಿಕೊಡಬೇಕಾಗಿ ಕಳಕಳಿಯಲ್ಲಿ ನಾನು ಎಲ್ಲರ ಪರವಾಗಿ ಅವರ ಹತ್ರ ವಿನಂತಿಯನ್ನು ಮಾಡ್ತಾ ಇದ್ದೀನಿ. ಸೋಮೇಶ್ವರ ಪುರಸಭೆ ವ್ಯಾಪ್ತಿಯ ಕುಂಪಲದ ಕೃಷ್ಣನಗರದ 2 ಅಡ್ಡ ರಸ್ತೆಗಳಿಗೆ ಕಾಂಕ್ರೀಟೀಕರಣ ಮಾಡಲು ಕ್ಷೇತ್ರದ ಶಾಸಕರಾದಂಥ UT ಖಾದರ್ರವರು ಬರಬೇಕಿತ್ತು. ಬೆಂಗಳೂರಿನಲ್ಲಿ ತುರ್ತು ಸಭೆ ಇದ್ದಿದ್ದರಿಂದ ಬೆಳಿಗ್ಗೆ 6 ಗಂಟೆಗೆ ಅವರು ತುರ್ತಾಗಿ ಬೆಂಗಳೂರಿಗೆ ಹೋಗಬೇಕಾಯಿತು. ಅವರ ಅನುಪಸ್ಥಿತಿಯಲ್ಲಿ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಟ್ಟಿದ್ದೇವೆ. ಈ ಭಾಗದ ಎಲ್ಲ ಹಿರಿಯರಿಗೆ ಎಲ್ಲರನ್ನೂ ಸೇರಿಸಿಕೊಂಡು ಈ ಕೆಲಸವನ್ನು ಆದಷ್ಟು ಬೇಗ ಮಾಡಲಿಕ್ಕೆ ಗುತ್ತಿಗೆದಾರರು ಕೂಡ ಮುತುವರ್ಜಿಸಿಕೊಂಡು ಆದಷ್ಟು ಬೇಗ ಮಾಡಿಕೊಡ್ತೇನೆ ಅಂತ ಕೂಡ ಅವರು ಕೂಡ ಒಪ್ಪಿಕೊಂಡಿದ್ದಾರೆ. ಇಲ್ಲಿಯ ಪರಿಸರದ ಜನರಲ್ಲಿ ನನ್ನದೊಂದು ಮನವಿ, ನೀವು ಎಷ್ಟು ಇದರಲ್ಲಿ ಕಾಮಗಾರಿ ಮಾಡುವಾಗ ಕಾಮಗಾರಿಯ ವೀಕ್ಷಣೆಯನ್ನು ಮಾಡಿಕೊಂಡು ಏನಾದರೂ ತೊಡಕುಗಳಿದ್ದರೆ ಅದನ್ನು ಕೂಡಲೇ ಗುತ್ತಿಗೆದಾರರ ಗಮನಕ್ಕೆ ತಂದು ಅದು ಸರಿಪಡಿಸುವಂಥ ಕೆಲಸ ನೀವು ಮಾಡಬೇಕು. ಮತ್ತು ಆ ರಸ್ತೆಯನ್ನು ಕಡಿಮೆ ಪಕ್ಷ 20 ದಿವಸ ಆದರೂ ನೀವು ಯೂಸ್ ಮಾಡದೆ ಅದರ ಕ್ಯೂರಿಂಗ್ ಟೈಮನ್ನು ಬಿಟ್ಟು ಕೊಟ್ಟರೆ ಇಟ್ಟರೆ 20 ದಿವಸ ಇಟ್ಟರೆ ಖಂಡಿತವಾಗಿಯೂ ರಸ್ತೆ
ಉತ್ತಮ ರೀತಿಯಲ್ಲಿ ಒಳ್ಳೆಯ ಬಾಳು ಅದಕ್ಕೆ ಇದೆ. ತುಂಬ ಸಮಯ ವರ್ಷಾನುಗಟ್ಟಲೆ ಬರ್ತದೆ. ಆದ್ದರಿಂದ ಇತ್ತೀಚೆಗೆ ನಾವು ಮೊನ್ನೆ ಮಾಡಿದಂಥ ರಸ್ತೆ ನೋಡುವಾಗ ಮಧ್ಯದಲ್ಲಿ ಸ್ವಲ್ಪ ಇದಾಗಿದೆ. ಅಂಥದ್ದಲ್ಲಿ ಆಗಬಾರ್ದು. ಮುಂದೆ ಈ ಕೆಲಸವನ್ನು ಈ ಗ್ರಾಮದ ಜನರು ನಿಮಗೆ ಅದು ಇರುವಂಥ ಈ ರಸ್ತೆಯ ಕಾಮಗಾರಿಯನ್ನು ನೀವು ಭಾಳ ಅಚ್ಚುಕಟ್ಟಾಗಿ ನೋಡಿಕೊಂಡು ಉತ್ತಮ ರೀತಿಯಲ್ಲಿ ಅದನ್ನು ರಸ್ತೆಯನ್ನು ನಿರ್ವಹಿಸುವಂಥ ಕೆಲಸ ಕೂಡ ಮಾಡಬೇಕು ಅಂತ ಮನವಿ ಮಾಡಿಕೊಂಡು ಆದಷ್ಟು ಬೇಗ ಈ ಕಾರ್ಯಕ್ರಮ ರಸ್ತೆ ಆದಷ್ಟು ಬೇಗ ಕಾಮಗಾರಿ ಪೂರ್ಣಗೊಂಡು ಎಲ್ಲರ ಉಪಯೋಗಕ್ಕೆ ಲಭಿಸಲೆಂದು ಹಾರೈಸ್ತಾ ನನ್ನೆರಡು ಮಾತನ್ನು ಮುಗಿಸ್ತಾ ಇದ್ದೀನಿ. ಸೋಮೇಶ್ವರ ಪುರಸಭೆ ವ್ಯಾಪ್ತಿಯ ಮಿತ್ರನಗರ 2ನೇ ಅಡ್ಡ ರಸ್ತೆಯ ಈ ಒಂದು ಕಾಮಗಾರಿ ಬಹಳಷ್ಟು ವರ್ಷದಿಂದ ನೆನೆಗುದಿಗೆ ಬಿದ್ದಿದ್ದು ಬಹಳಷ್ಟು ಬೇಡಿಕೆಯನ್ನು ಈ ಭಾಗದ ನಾಗರಿಕರು ಮಾಜಿ ಸಚಿವರು ಆದ ಶ್ರೀಯುತ ಯು ಟಿ ಖಾದರ್ ಅವರಿಗೆ, ನಮ್ಮ ಜನಪ್ರಿಯ ಶಾಸಕರಾದ ಯು ಟಿ ಖಾದರ್ ಅವರಿಗೆ ಮನವಿಯನ್ನು ಎಲ್ಲ ಸಹಿ ಸಂಗ್ರಹ ಮೂಲಕ ಮನವಿಯನ್ನು ಏನು ಅರ್ಪಿಸಿದ್ದರು. ಆ ಸಂದರ್ಭದಲ್ಲಿ ಅವರು ನಮ್ಮ ಈ ಒಂದು ಇಲಾಖೆಗೆ ಫಂಡ್ ಬರುವ ಸಮಯದಲ್ಲಿ ಖಂಡಿತವಾಗಿ ನಿಮ್ಮ ರಸ್ತೆಯನ್ನು ಗಣನೆಗೆ ತೆಗೆದುಕೊಂಡು ಕಾಮಗಾರಿ ಮಾಡ್ತೇನೆ ಅಂತ ಹೇಳಿದ್ದಾರೆ. ಆ ಹೇಳಿದ ಮಾತಿನ ಪ್ರಕಾರ ಈ ಊರಿನ ನಾಗರಿಕರ ಎಲ್ಲ ಬೇಡಿಕೆಯ ಮೂಲಕ ಈ ಒಂದು ಕೆಲಸವನ್ನು ಇವತ್ತು ಮಾಡಲಿಕ್ಕೆ ಮುಂದಾಗಿದ್ದಾರೆ. ಶ್ರೀಯುತ ನಮ್ಮೆಲ್ಲರ ನೆಚ್ಚಿನ ಶಾಸಕರಾದ ಶ್ರೀಯುತ ಯು ಟಿ ಖಾದರ್ ಅವರು ಈ ಸಂದರ್ಭದಲ್ಲಿ ಬರಬೇಕಿತ್ತು. ಕಾರಣಾಂತರದಿಂದ ತುರ್ತು ಮೀಟಿಂಗ್ ಇದ್ದ ಕಾರಣ ಬೆಂಗಳೂರಿಗೆ ತೆರಳಿದ್ದಾರೆ. ಆ ಪ್ರಕಾರ ನಮ್ಮ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದ ಶ್ರೀಯುತ ಸದಸ್ಯ ಉಳ್ಳಾಲರವರಲ್ಲಿ ಆ ಜವಾಬ್ದಾರಿಯನ್ನು ವಹಿಸಿದ್ದಾರೆ. ಶಿಲಾನ್ಯಾಸ ಕಾರ್ಯಕ್ರಮವನ್ನು ಮಾಡಿ ಈ ಒಂದು ಕೆಲಸವನ್ನು ಮುಂದುವರಿಸಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತ ಅವರ ಹತ್ರ ಭಿನ್ನವಿಸಿದ ಪ್ರಕಾರ ಇವತ್ತು ಶ್ರೀಯುತ ಸದಸ್ಯ ಉಳ್ಳಾಲರವರು ಶಿಲಾನ್ಯಾಸ ಮಾಡಲಿಕ್ಕೆ ಮುಂದಾಗಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಪುರಸಭಾ ಸದಸ್ಯರಾದಂಥ ಶ್ರೀಮತಿ ಕುಮುದ ಆವಡಪರ ಅವರು ನಮ್ಮ ಜೊತೆಗಿದ್ದಾರೆ. ಅದೇ ರೀತಿ ಪುರಸಭಾ ಸದಸ್ಯರಾದ ಮಾಜಿ ಸದಸ್ಯರಾದಂಥ ಪುರುಷೋತ್ತಮ್ ಶೆಟ್ಟಿ ಅವರು, ದೀಪಕ್ ಪಿಲಾರ್ ಅವರು, ಸಾಜಿದ್ ಬೈಪಸ್ರವರು, ಅದೇ ರೀತಿ ಯೋಗಿಯವರು, ಎಲ್ಲರೂ ಈ ಒಂದು ಹೆಚ್ಚಿನ ಮಹಿಳೆಯರು ಅಕ್ಕಂದಿರವರು ಇಲ್ಲಿ ಉಪಸ್ಥಿತರು. ಇವರಿಗೆಲ್ಲರಿಗೂ ಒಂದೇ ವಾಕ್ಯದಲ್ಲಿ ಸ್ವಾಗತವನ್ನು ಮಾಡುತ್ತಾ ಈ ಒಂದು ಕಾರ್ಯಕ್ರಮವನ್ನು ಶ್ರೀಯುತ ಸದಸ್ಯ ಉಳ್ಳಾಲರವರು ನಡೆಸಿಕೊಡ್ಬೇಕಾಗಿ ಕೇಳಿಕೊಳ್ತೇವೆ. ಕಾರ್ಯಕ್ರಮವನ್ನು ತೆಂಗಿನಕಾಯಿ ಹೊಡೆಯುವ ಮೂಲಕ ಪುರಸಭಾ ಸದಸ್ಯರಾದಂಥ ಕುಮುದ ಆಡಪರ ಅವರು ತೆಂಗಿನಕಾಯಿ ಹೊಡೆಯುವ ಮೂಲಕ ಈ ಒಂದು ಏನಾದರೆ ಅಪಶಕುನವಾಗಿ ಜಗದಲ್ಲಿ ತೊಂದರೆ ಇದ್ದರೆ ಎಲ್ಲ ಗ್ರಾಚಾರ ಹೋಗಲಿ ಅಂತ ಹೇಳಿ ಕುಮುದ ಆಡಪರ ಅವರು ಒಂದು ತೆಂಗಿನಕಾಯಿ ಹೊಡಿಬೇಕಾಗಿ ಕೇಳ್ಕೊಳ್ತಿದ್ದೀನಿ. ಈ ಸಾಧ್ಯ ಅವರು ಅಂಡದು ಇಂಕ್ಲ ಒಂದು ಆದಿ ತಿಂಗಳ ಪುರಸಭೆಗೆ ಇಂಕ್ಲ ಅರ್ಜಿ ಕೊಡ್ದು ಮಾತೆಗಳ ಸೈನ್ಯ ತಂದು ಕೊಡ್ತಾ ಅವು ಇತ್ತ ನೆರವರ ನೆಕ್ಕಿನ ಪಾತ್ರೆಗಳ ಈ ಮೂಲಕ ಧನ್ಯವಾದ. ಅಡ್ಡ ರಸ್ತೆ ಕಾಂಕ್ರೀಟೀಕರಣದ ಈ ಒಂದು ಶುಭ ಕಾರ್ಯಕ್ರಮ, ಶಿಲಾನ್ಯಾಸ ಕಾರ್ಯಕ್ರಮ ಇವತ್ತು ನಡೆಯಲಿಕ್ಕಿದೆ. ಈ ಒಂದು ಕಾರ್ಯಕ್ರಮವನ್ನು ಶ್ರೀಯುತ ಯು ಟಿ ಖಾದರ್ ಅವರು ನೆರವೇರಿಸಬೇಕಿತ್ತು. ತುರ್ತು ಕಾರ್ಯಕ್ರಮದಿಂದ ಬೆಂಗಳೂರಿಗೆ ತೆರಳಿದ್ದರಿಂದ ನಮ್ಮ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಶ್ರೀಯುತ ಸದಸ್ಯ ಉಳ್ಳಾಲರವರಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನೆರವೇರಿಸಲಿಕ್ಕೆ ಹೇಳಿದ್ದಾರೆ. ಈ ಒಂದು ಕಾರ್ಯಕ್ರಮವನ್ನು ಶ್ರೀಯುತ ಸದಸ್ಯ ಉಳ್ಳಾಲರವರು ಅವರ ಅಮೃತ ಹಸ್ತದಿಂದ ಶಿಲಾನ್ಯಾಸ ಮಾಡಲಿಕ್ಕಿದ್ದಾರೆ. 3 ಕಟ್ಟ ಸೆಕೆಂಡ್ ಕ್ರಾಸಿನ ಬಹಳಷ್ಟು ದಿನಗಳಿಂದ ನೆನೆಗುದಿಗೆ ಬಿದ್ದಂಥ ಈ ಒಂದು ಕಾಮಗಾರಿ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ಶ್ರೀಯುತ ಸದಸ್ಯ ಉಳ್ಳಾಲರವರು, ಆಶ್ರಯ ಕಾಲೋನಿಯ ಮುಖಂಡರಾದಂಥ ಯೋಗೀಂದ್ರರವರು, ಪ್ರೇಮರವರು, ಅದೇ ರೀತಿ ಗಾಯತ್ರಿ ಅವರು, ಚಂದ್ರರವರು, ಸಾಜಿದ್ರವರು, ಇಲ್ಲಿ ನೆರವೇರಿದಂಥ ಎಲ್ಲ ನಾಗರಿಕರು ಕೂಡ ಇದ್ದಾರೆ. ಒಫೆಲೆಕನವರಿದ್ದಾರೆ. ಅವರಿಗೆಲ್ಲರಿಗೂ ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತಾ ಈ ಕಾರ್ಯಕ್ರಮವನ್ನು ಶ್ರೀಯುತ ಸದಸ್ಯ ಉಳ್ಳಾಲರವರು ನಡೆಸಿಕೊಡಬೇಕಾಗಿ ಕೇಳಿಕೊಳ್ತಿದ್ದೇವೆ. ಪುರಸಭೆ ವ್ಯಾಪ್ತಿಯ ಕುಂಪಲ ಆಶ್ರಯ ಕಾಲೋನಿಯ ಈ ಒಂದು ರಸ್ತೆ ಕಾಂಕ್ರೀಟೀಕರಣ ಇವತ್ತು ಶುಭ ಸಂದರ್ಭ ನಮಗೆಲ್ಲರಿಗೂ ಒದಗಿ ಬಂದಿದೆ. ಬಹಳ ದಿನಗಳ ಇಂದಿನ ಈ ಒಂದು ರೋಡಿನ ಬೇಡಿಕೆ ಇತ್ತು. ಭಾಳಷ್ಟು ಈ ಒಂದು ಆಶ್ರಯ ಕಾಲೋನಿ ಎಂಬ ಒಂದು ಏನು ಜಾಗ ಇದೆ, ಆ ಜಾಗದ ಆಶ್ರಯ ಕಾಲೋನಿಯ ಜನಕವೇ ನಮ್ಮ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದ ಶ್ರೀಯುತ ಸದಸ್ಯ ಉಳ್ಳಾಲ್ ಅಂತ ಹೇಳಿದ್ರು ತಪ್ಪಾಗದು. ಈ ಆಶ್ರಯ ಕಾಲೋನಿಯನ್ನು ಉಂಡು ಮಾಡಿದಂಥ ವ್ಯಕ್ತಿಯೇ ಬಹುಶಃ ನಮ್ಮ ಅಧ್ಯಕ್ಷರಾಗಿದ್ದಾರೆ. ಭಾಳಷ್ಟು ಇಲ್ಲಿಯ ಬೇರೆ ಬೇರೆ ಬೇಡಿಕೆಯನ್ನು ಈಡೇರಿಸಿ ಇವಾಗ ಇದೊಂದು ಸಣ್ಣ
ರಸ್ತೆ ಉಳ್ಕೊಂಡಿದೆ. ಇದನ್ನು ಕೂಡ ಪೂರ್ತಿ ಮಾಡಲು ಶ್ರೀಯುತ ನಮ್ಮೆಲ್ಲರ ಜನಪ್ರಿಯ ಶಾಸಕರಾದ ಶ್ರೀಯುತ ಯು ಟಿ ಖಾದರ್ರವರು ಕೊನೆಯ ಸಲ ಈ ಬಾರಿ ಈ ಸ್ಥಳಕ್ಕೆ ಭೇಟಿ ನೀಡಿದಾಗ ಇಲ್ಲಿ ನಾಗರಿಕರು ಈ ಒಂದು ರಸ್ತೆಯ ಮನವಿಯನ್ನು ಮಾಡಿದಾಗ, ಈ ಪುಷ್ಪಕ್ಕಾಗಿರ್ಬೋದು ಎಲ್ಲರೂ ಈ ರಸ್ತೆಯ ಒಂದು ಮನವಿಯನ್ನು ಮಾಡಿದಾಗ ಆ ಮನವಿಗೆ ಸ್ಪಂದಿಸಿ ಇವತ್ತು ಈ ಒಂದು ರೋಡು ಮಾಡುವ, ಒಂದು ಕಾಂಕ್ರೀಟ್ ಮಾಡುವ ಸಂದರ್ಭ ಒದಗಿ ಬಂದಿದೆ. ಈ ಒಂದು ಕಾರ್ಯಕ್ರಮಕ್ಕೆ ಅವರು ಆಗಮಿಸಬೇಕಿತ್ತು. ತುರ್ತು ಕಾರಣದಿಂದ ಅವರು ಬೆಂಗಳೂರಿಗೆ ನಿರ್ಗಮಿಸಿದ್ದರಿಂದ ಇವತ್ತು ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಶ್ರೀಯುತ ಸದಸ್ಯ ಉಳ್ಳಾಲರವರಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನೆರವೇರಿಸಲಿಕ್ಕೆ ಅವರಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಆ ಪ್ರಕಾರ ಇವತ್ತು ನಾವೆಲ್ಲರೂ ಇವತ್ತು ಸೇರಿದ್ದೇವೆ. ಇಲ್ಲಿ ಬಂದಂಥ ಈ ಒಂದು ಶಿಲಾನ್ಯಾಸ ಕಾರ್ಯಕ್ರಮಕ್ಕೆ ಬಂದಂಥ ಮಾಜಿ ಪಂಚಾಯತ್ ಸದಸ್ಯರಾದಂಥ ಪುಷ್ಪವತಿಯವರಿಗೂ, ಪಂಚಾಯತ್ ಸದಸ್ಯರಾದಂಥ ದೀಪಕ್ ಪಿಲ್ಲರ್ ಹಾಗೂ ಇಲ್ಲಿ ನೆರವೇರಿದಂಥ ಎಲ್ಲ ನಾಗರಿಕ ಬಾಂಧವರಿಗೂ ಒಂದೇ ವಾಕ್ಯದಲ್ಲಿ ಸ್ವಾಗತವನ್ನು ನೀಡುತ್ತಾ ಈ ಒಂದು ಕಾರ್ಯಕ್ರಮವನ್ನು ಶ್ರೀಯುತ ಸದಸ್ಯ ಉಳ್ಳಾಲರವರ ಅಮೃತ ಹಸ್ತದಿಂದ ಈ ಒಂದು ಶಿಲಾನ್ಯಾಸ ಕಾರ್ಯಕ್ರಮ ನೆರವೇರಿಸಬೇಕಾಗಿ ಕಳಕಳಿಯಲ್ಲಿ ವಿನಂತಿಯನ್ನು ಅವರ ಹತ್ರ ಮಾಡ್ತಾ ಇದ್ದೇವೆ. ಕ್ಷೇತ್ರದ ಸೋಮೇಶ್ವರ ಪುರಸಭೆ ವ್ಯಾಪ್ತಿಯಲ್ಲಿ ಇವತ್ತು ಅನೇಕ ಕಾಮಗಾರಿಯನ್ನು ಚಾಲನೆ ಕೊಟ್ಟು ಈ ಆಶ್ರಯ ಕಾಲನಿ ಏರಿಕೆ ಕೂಡ ಪರಿಸರದಲ್ಲಿ ಕೂಡ ರಸ್ತೆ ಕಾಂಕ್ರೀಟೀಕರಣ ಮಾಡಲಿಕ್ಕೆ ನಾವು ಇವತ್ತು ಈ ಭಾಗದ ಸದಸ್ಯರೊಂದಿಗೆ ಎಲ್ಲರ ಸಹಕಾರದಂತೆ ಅವರ ಕೋರಿಕೆಯಂತೆ ಈ ಭಾಗದ ಶಾಸಕರಾದಂಥ ಸನ್ಮಾನ್ಯ ಯು ಟಿ ಖಾದರ್ ಸಾಹೇಬರು ಇದಕ್ಕೆ ಅನುದಾನವನ್ನು ಒದಗಿಸಿಕೊಟ್ಟು ಇವತ್ತು ಈ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ. ಇದರ ಕೆಲಸ ಆದಷ್ಟು ಬೇಗ ನೆರವೇರಿಸಲಿಕ್ಕೆ ಊರಿನವರ ನಿಮ್ಮೆಲ್ಲರ ಸಹಕಾರ ಬೇಕು. ಗುತ್ತಿಗೆದಾರರೊಂದಿಗೆ ನೀವು ಒಟ್ಟಿಗೆ ಸೇರಿಕೊಂಡು ಆ ಕೆಲಸವನ್ನು ನೋಡುವಂಥ ಕೆಲಸ ಆಗಬೇಕು. ಮತ್ತು ಅವರು ಮಾಡಿಕೊಟ್ಟಂಥ ಕಾಮಗಾರಿಯನ್ನು ಸುಮಾರು 20 ದಿವಸಗಳ ತನಕ ತಾವು ರಸ್ತೆಯನ್ನು ಉಪಯೋಗ ಮಾಡದೆ ಅಲ್ಲಿ ಎಂಟ್ರೆನ್ಸ್ ಮತ್ತು ಎಂಡಲ್ಲಿ ಬ್ಲಾಕ್ ಮಾಡಿಕೊಂಡು ಕ್ಯೂರಿಂಗ್ ಮಾಡುವಂಥ ಕೆಲಸ ಇದನ್ನು ಕೂಡ ನೀವು ನೋಡಿಕೊಳ್ಬೇಕು ಅಂತ ಹೇಳಿಕೊಂಡು ಯಾವುದೇ ಸಂದರ್ಭದಲ್ಲಿ ರಸ್ತೆ ಹಾಳಾಗದಂತೆ ನೋಡುವಂಥ ಜವಾಬ್ದಾರಿ ತಮ್ಮ ಮೇಲಿದೆ. ತಮ್ಮೆಲ್ಲರ ಸಹಕಾರದಿಂದ ಈ ರಸ್ತೆ ಆದಷ್ಟು ಬೇಗ ಆಗಲಿ ಅಂತ ಶುಭಾರೈಸ್ತಾ ನನ್ನ ಮಾತನ್ನು ಮುಕ್ತಾಯ. ಬಗಂಬಿಲ ರಸ್ತೆಯ ಬಹಳ ವರ್ಷದಿಂದ ನೆನೆಗುದ್ದಿಗೆ ಬಿದ್ದಂಥ ಈ ಒಂದು ರಸ್ತೆ ಬಹಳ ಒಂದು ವರ್ಷದಿಂದ ಈ ಪ್ರದೇಶದ ನಾಗರಿಕರ ಬೇಡಿಕೆ ಆಗಿತ್ತು. ಈ ಬೇಡಿಕೆಗೆ ಸ್ಪಂದಿಸಿದಂಥ ಯು ಟಿ ಖಾದರ್ರವರು ಇವತ್ತು ಈ ಒಂದು ರಸ್ತೆ ಮಾಡಲಿಕ್ಕೆ ಹೊರಟಿದ್ದಾರೆ. ಇವತ್ತು ಈ ಸಂದರ್ಭದಲ್ಲಿ ಶಿಲಾನ್ಯಾಸ ಕಾರ್ಯಕ್ರಮ ಇಟ್ಟುಕೊಂಡಿದ್ದೇವೆ. ಶಿಲಾನ್ಯಾಸ ಕಾರ್ಯಕ್ರಮಕ್ಕೆ ಶ್ರೀಯುತ ಯು ಟಿ ಖಾದರ್ರವರು ಬರಬೇಕಿತ್ತು. ಕಾರಣಾಂತರದಿಂದ ಅವರು ಬೆಂಗಳೂರಿಗೆ ಹೋದ ಪ್ರಯುಕ್ತ ನಮ್ಮ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಶ್ರೀಯುತ ಸದಸ್ಯ ಉಳ್ಳಾಲರವರಲ್ಲಿ ಈ ಕಾರ್ಯಕ್ರಮ ನೆರವೇರಿಸಲಿಕ್ಕೆ ಹೇಳಿದ್ದಾರೆ. ಆ ಸಂದರ್ಭ ಅದೇ ಪ್ರಕಾರ ಇವತ್ತು ಸದಸ್ಯ ಉಳ್ಳಾಲರವರು ತಮ್ಮ ಅಮೃತ ಹಸ್ತದಿಂದ ಈ ಒಂದು ಶಿಲಾನ್ಯಾಸ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಇದ್ದಾರೆ. ಇಲ್ಲಿ ಬಂದಂಥ ಎಲ್ಲರಿಗೂ ನಮ್ಮ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಸದಸ್ಯ ಉಳ್ಳಾಲರವರಿಗೂ, ರಮೇಶ್ ರವರಿಗೂ, ಸಾಜಿದ್ರವರಿಗೂ, ಯೋಗಿ ಅವರಿಗೂ, ಚಂದ್ರಸ್ರವರಿಗೂ, ಇಲ್ಲಿ ಸೇರಿದ ನಮ್ಮ ಹಿರಿಯರಾದ ಲೀಲಕ್ಕನವರಿಗೂ, ಇಲ್ಲಿ ಮಾಧ್ಯಮದವರಿಗೂ, ಪ್ರೇಮರವರಿಗೂ ಎಲ್ಲರಿಗೂ ಒಂದೇ ವಾಕ್ಯದಲ್ಲಿ ಸ್ವಾಗತವನ್ನು ಕೋರುತ್ತಾ ಈ ಒಂದು ಶುಭ ಗಳಿಗೆಯಲ್ಲಿ ಶ್ರೀಯುತ ಸದಸ್ಯ ಉಳ್ಳಾಲರವರು ಹಾರೆ ಹಾಕುವ ಮೂಲಕ ಈ ಒಂದು ಗುದ್ದಲಿ ಪೂಜೆಯನ್ನು ಮಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಸೋಮೇಶ್ವರ ಪುರಸಭೆ ವ್ಯಾಪ್ತಿಯ ವಿಜಯನಗರ ಈ ಒಂದು ರಸ್ತೆಯ ಕಾಮಗಾರಿಗೆ ಶ್ರೀಯುತ ಜನಪ್ರಿಯ ಶಾಸಕರಾದಂಥ ಯು ಟಿ ಖಾದರ್ರವರಿಗೆ ಈ ಭಾಗದ ನಾಗರಿಕರೆಲ್ಲರೂ ಸಹಿ ಸಂಗ್ರಹ ಮೂಲಕ ಮನವಿಯನ್ನು ಮಾಡಿ ಸರ್ಕಿಟ್ ಹೌಸಲ್ಲಿ ಶಾಸಕರನ್ನು ಭೇಟಿಯನ್ನು ಮಾಡಿ 2-3 ಬಾರಿ ಮನವಿಯನ್ನು ಮಾಡಿದ ಪ್ರಕಾರ ಶಾಸಕರು ಆವತ್ತು ಕೊಟ್ಟ ಭರವಸೆಯಂತೆ ಫಂಡ್ ಬರುವ ಸಂದರ್ಭದಲ್ಲಿ ಖಂಡಿತವಾಗಿ ಈ ಭಾಗದ ಈ ಒಂದು ಕಾಂಕ್ರೀಟೀಕರಣವನ್ನು ನೆರವೇರಿಸ್ತೇವೆ ಅಂತ ಆ ದಿವಸ ಹೇಳಿದಂತೆ ನುಡಿದಂತೆ ಇವತ್ತು ನಡೆದಂಥ ನಮ್ಮ ಶಾಸಕರು ಇವತ್ತು ಈ ಒಂದು ಭಾಗಕ್ಕೆ ವಿಜಯನಗರ ಅಡ್ಡ ರಸ್ತೆಗೆ ಕಾಂಕ್ರೀಟೀಕರಣ ಶಿಲಾನ್ಯಾಸ ಕಾರ್ಯಕ್ರಮವನ್ನು ಇಲ್ಲಿ ಇವತ್ತು ಇಟ್ಟಿದ್ದಾರೆ. ಬಹುಶಃ ಇವತ್ತು ಈ ಕಾರ್ಯಕ್ರಮಕ್ಕೆ ಬರಬೇಕಿತ್ತು ಶ್ರೀಯುತ ಶಾಸಕರಾದಂಥ ಯು ಟಿ ಖಾದರ್ ಅವರು. ಕಾರಣಾಂತರದಿಂದ ಬೆಂಗಳೂರಿಗೆ ತುರ್ತಾಗಿ ಹೋಗುವ ಒಂದು ಸಂದರ್ಭ ಒದಗಿ ಬಂದರಿಂದ ಇವತ್ತು ಅವರ ಅನುಪಸ್ಥಿತಿಯಲ್ಲಿ ಶ್ರೀಯುತ ಸದಸ್ಯ ಉಳ್ಳಾಲರವರು ಈ ಒಂದು ಶಿಲಾನ್ಯಾಸ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮ ಬಂದಂಥ ಶ್ರೀಯುತ ಸದಸ್ಯ ಉಳ್ಳಾಲರವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಅವರಿಗೆ ಕೋರ್ತಾ ಇದ್ದೇನೆ.
ಅದೇ ರೀತಿ ಈ ಭಾಗದ ಲಲಿತಕ್ಕ ಸುಮತಕ್ಕ ಬರಬರ್ತೀವಿ ಲಲಿತಕ್ಕ ಸುಮತಕ್ಕ ಬಲೆ ಕಮಲಕ್ಕನವರಾಗಿರ್ಬೋದು, ಈ ಭಾಗದ ಹಿರಿಯವರು ಎಲ್ಲರಿದ್ದಾರೆ. ಇವರಿಗೆಲ್ಲರಿಗೂ, ಮಾಧ್ಯಮ ಮಿತ್ರದವರಿಗೂ, ಪ್ರೇಮಣ್ಣನವರಿಗೂ, ಚಂದ್ರಣ್ಣನವರಿಗೂ ಎಲ್ಲರಿಗೂ ನಾನು ಈ ಮೂಲಕ ಸ್ವಾಗತವನ್ನು ಕೋರುತ್ತಾ, ಬಹುಶಃ ಈ ಒಂದು ಶಿಲಾನ್ಯಾಸ ಕಾರ್ಯಕ್ರಮವನ್ನು ಹಾರೆ ಹಾಕಿ ಗುದ್ದಲಿ ಪೂಜೆ ಮಾಡಬೇಕಾಗಿ ಶ್ರೀಯುತ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಶ್ರೀಯುತ ಸದಾಶಿವ ಉಳ್ಳಾಲರವರಲ್ಲಿ ನಾನು ವಿನಂತಿಯನ್ನು ಮಾಡ್ತೇನೆ. ಹಂಚಿಗೆ ಸೋಮೇಶ್ವರ ಪುರಸಭೆ ವ್ಯಾಪ್ತಿ ಮತ್ತು ಕೋಟೆಕಾರ ಕೆಲವು ಭಾಗ ಸೇರಿದಂತೆ ಇವತ್ತು ಸುಮಾರು 125 ಮತ್ತು 75 ಮೀಟರ್ಸ್ 200 ಮೀಟರ್ನಷ್ಟು ರಸ್ತೆಯ ಕಾಂಕ್ರೀಟೀಕರಣ ಮಾಡಲಿಕ್ಕೆ ಕ್ಷೇತ್ರದ ಶಾಸಕರಾದಂಥ ಯು ಟಿ ಖಾದರ್ ಅವರು ಒಪ್ಪಿಗೆ ಕೊಟ್ಟಿದ್ದು, ಆ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ನಮ್ಮಲ್ಲಿ ಇವತ್ತು ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಿತ್ತು. ಬೆಂಗಳೂರಿನಲ್ಲಿ ತುರ್ತು ಕಾರ್ಯಕ್ರಮ ಇದ್ದುದರಿಂದ ಸಭೆ ನಡೀತಾ ಇರುವುದರಿಂದ ಅವರಿಗೆ ಬೆಂಗಳೂರಿಗೆ ಬೆಳಿಗ್ಗೆ ಹೋಗಬೇಕಾಯ್ತು. ಅದರಿಂದ ಇವತ್ತು ಈ ಕಾರ್ಯಕ್ರಮಕ್ಕೆಲ್ಲ ಬರಲಿಕ್ಕಾಗಲಿಲ್ಲ. ಅವರ ಅನುಪಸ್ಥಿತಿಯಲ್ಲಿ ನಾವೇ ಇವತ್ತೆಲ್ಲ ಶಿಲಾನ್ಯಾಸಗಳನ್ನು ಮಾಡಿಕೊಂಡು ಕಾಮಗಾರಿಗೆ ಚಾಲನೆಯನ್ನು ಕೊಟ್ಟಿದ್ದೇವೆ. ಅದೇ ರೀತಿ ಈ ಭಾಗದಲ್ಲಿ ಕೂಡ SGK ಲೈನಿಂದ SGK ಅವರ ನಮ್ಮ ಅಬ್ಬಕ್ಕ TV ಮತ್ತು SGK ಅವರ ಮನೆ ತನಕ ಹೋಗೋ ತನಕ ರಸ್ತೆಯನ್ನು ಇದನ್ನು ಕಾಂಕ್ರೀಟೀಕರಣ ಅಥವಾ ಸುಮಾರು 14 ಲಕ್ಷದಷ್ಟು ಅಂದಾಜು ವೆಚ್ಚದಲ್ಲಿ ವ್ಯವಸ್ಥೆಯನ್ನು ಮಾಡುವಂಥ ಕೆಲಸವನ್ನು ಪ್ರಾರಂಭ ಇವತ್ತು ಮುಹೂರ್ತ ಮಾಡ್ತಾಯಿದ್ದು, ಆದಷ್ಟು ಬೇಗ ಈ ಕಾರ್ಯಕ್ರಮ ಕೆಲಸ ಪೂರ್ಣಗೊಳ್ಳಲಿ ಮತ್ತು ನಿಮ್ಮೆಲ್ಲರ ಸಹಕಾರ ಗುತ್ತಿಗೆದಾರರಿಗೆ ಕೊಡಬೇಕು. ನೀವು ಗುತ್ತಿಗೆದಾರರು ಕೆಲಸ ನಿರ್ವಹಿಸುವಾಗ ಏನಾದರೂ ಚಿಕ್ಕಮ್ಮಿದ್ದರೆ ಅದನ್ನು ಸರಿಪಡಿಸಿಕೊಂಡು ಮಾಡುವಂಥದ್ದು ಕೆಲಸ ಕೂಡ ನಿಮ್ಮದು ಇರ್ತದೆ. ಆಮೇಲೆ ರಸ್ತೆಯ ರಕ್ಷಣೆಯನ್ನು ಕೂಡ ಮಾಡುವಂಥ ಕೆಲಸವನ್ನು ಈ ಊರಿನ ನಾಗರಿಕರು ನೀವೆಲ್ಲ ನೋಡಿಕೊಳ್ಬೇಕು. ಕ್ಯೂರಿಂಗ್ ಆಗುವಂಥ ಸಮಯದಲ್ಲಿ ಯಾವುದೇ ಸಂದರ್ಭ ಕೂಡ ಯಾವುದೇ ವೆಹಿಕಲ್ ಕೂಡ ಈ ರಸ್ತೆಗೆ ಎಂಟರ್ ಆಗದಂತೆ ನೋಡಿಕೊಂಡು 20 ದಿವಸ ಕಾಮಗಾರಿ ಆದಮೇಲೆ 20 ದಿವಸ ಆ ರಸ್ತೆಯನ್ನು ನೋಡಿಕೊಳ್ಳುವಂಥ ಜವಾಬ್ದಾರಿ ನಿಮ್ಮದ ಮೇಲಿರ್ತದೆ ಅಂತ ಹೇಳಿಕೊಂಡು ಈ ರಸ್ತೆ ಆದಷ್ಟು ಬೇಗ ಕೆಲಸ ಪ್ರಾರಂಭ ಇಮಿಡಿಯೇಟ್ ಆಗಿಕೊಂಡು ಆದಷ್ಟು ಬೇಗ ಕೆಲಸ ಪೂರ್ಣಗೊಳ್ಳಲಿ ಅಂತ ಹಾರೈಸ್ತಾ ಈ ಶಂಕುಸ್ಥಾಪನೆಯನ್ನು ನೆರವೇರಿಸ್ತಾ ಇದ್ದೇನೆ. ಸೋಮೇಶ್ವರ ಪುರಸಭಾ ವ್ಯಾಪ್ತಿಯ ಕೊಲ್ಯದಲ್ಲಿರ್ತಕ್ಕಂಥ ನಾರಾಯಣ ಗುರು ಮಂದಿರದ ಬಳಿಯಿಂದ ವಿಠಲ್ ಕುಲಾಲ್ರವರ ಮನೆಗೆ ಹೋಗುವಂಥ ಸಣ್ಣದು ಸುಮಾರು 70 ಮೀಟರ್ ಉದ್ದದಷ್ಟು ರಸ್ತೆಯನ್ನು ಕಾಂಕ್ರೀಟೀಕರಣಗೊಳಿಸುವಂಥ ವ್ಯವಸ್ಥೆಗೆ ಇವತ್ತು ಕ್ಷೇತ್ರದ ಶಾಸಕರಾದಂಥ ಯು ಟಿ ಖಾದರ್ ಅವರು ಅನುದಾನ ಒದಗಿಸಿಕೊಟ್ಟಿದ್ದಾರೆ. ವಿಠಲ್ ಕುಲಾಲ್ರವರ ಕೋರಿಕೆಯಂತೆ ಈ ಭಾಗದ ನಮ್ಮ ಕಾರ್ಯಕರ್ತರಾದಂಥ ಪ್ರೇಮ್ರವರು ಭಾಳ ಒತ್ತಾಯ ಮಾಡಿ ಕೆಲವು ದಿವಸಗಳಿಂದ ನಮ್ಮ ಬೆನ್ನು ಬಿಡದೆ ಇದೊಂದು ರಸ್ತೆ ಆಗಬೇಕು ಅಂತ ನಮ್ಮ ಒತ್ತಾಯ ಮಾಡಿಕೊಂಡು ಅವರ ಒತ್ತಾಯದ ಮೇರೆಗೆ ಇವತ್ತು ನಾವು ಶಾಸಕರು ಮೊನ್ನೆ ಇದು ಮಾಡಿಕೊಂಡು ತೀರ್ಮಾನ ಕೈಗೊಂಡು ಈ ರಸ್ತೆಯನ್ನು ಕೂಡ ಮಾಡಿಸಲಿಕ್ಕೆ ಇದಕ್ಕೆ ಬೇಕಾದಂಥ ಮಂಜೂರಾತಿಯನ್ನು ಕೂಡ ಕೊಟ್ಟಿದ್ದಾರೆ. ಸುಮಾರು 75 ಮೀಟರ್ನಷ್ಟು ರಸ್ತೆ ಕಾಂಕ್ರೀಟೀಕರಣ ಆಗಲಿಕ್ಕಿದೆ. ಈ ರಸ್ತೆಗೆ ಸಹಕಾರ ನೀಡಿದಂಥ ನಮ್ಮ ಶಾಸಕರಾದಂಥ ಯು ಟಿ ಖಾದರ್ ಅವರಿಗೆ ನಾನು ಸೋಮೇಶ್ವರ ಪುರಸಭೆ ವ್ಯಾಪ್ತಿಯ ಈ ಪರಿಸರದ ಜನರ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಈ ಭಾಗದ ಈ ರಸ್ತೆ ನಿರ್ವಹಣೆಯನ್ನು ಈ ಭಾಗದ ಹಿರಿಯವರು ನಿವೃತ್ತ ಅಧಿಕಾರಿಯಾದಂಥ ವಿಠಲ್ ಕುಲಾಲ್ರವರ ನೇತೃತ್ವದಲ್ಲಿ ನಾವು ಇವತ್ತು ಮಾಡ್ತಾ ಇದ್ದೇವೆ. ಯಾವುದೇ ಸಂದರ್ಭದಲ್ಲಿ ಈ ರಸ್ತೆ ಕಾಮಗಾರಿ ನಡೆಯುವಂಥ ಸಂದರ್ಭದಲ್ಲಿ ಏನು ಸಮಸ್ಯೆ ಬಂದರೆ ಅದಕ್ಕೆ ಪರಿಹಾರ ಒದಗಿಸಿಕೊಡುವಂಥದ್ದು ಮತ್ತು ಕಾಮಗಾರಿಯನ್ನು ನೋಡಿಕೊಳ್ಳುವಂಥದ್ದು ಕೆಲಸ ನಿಮ್ಮೆಲ್ಲರ ಹಿರಿಯರದಾಗಿದೆ. ಆ ಕಾಮಗಾರಿಯನ್ನು ನೋಡಿಕೊಂಡು ಕಾಮಗಾರಿ ಸಂಪೂರ್ಣಗೊಂಡ ಮೇಲೆ 20 ದಿವಸ ಕ್ಯೂರಿಂಗ್ ಕೆಲಸವನ್ನು ಕೂಡ ನೀವು ನೋಡಬೇಕಾಗ್ತದೆ. ನೀರು ಹಾಕದೆ ಅದು ಹಾಗೆ ಬಿಟ್ಟರೆ ಮತ್ತು 20 ದಿವಸ ಮಧ್ಯದಲ್ಲಿ ನೀವು ವೆಹಿಕಲ್ ಓಡಾಟ ಮಾಡಿದರೆ ರಸ್ತೆ ದುರಸ್ತಿ ಆಗ್ತದೆ. ಆ ರೀತಿಯಿಂದ ಯಾವುದೇ ಇದನ್ನು 20 ದಿವಸ ಅಲ್ಲದೆ ಯಾವುದೇ ಕಾರಣಕ್ಕೂ ವಾಹನಗಳು ಎದುರು ಬರದಂತೆ ನೋಡಿಕೊಳ್ಳುವಂಥದ್ದು ಮತ್ತು ಅದಕ್ಕೆ ಬೇಕಾದಂತೆ ಕ್ಯೂರಿಂಗ್ ಇದನ್ನು ನೀರನ್ನು ಹಾಕಿಸಿಕೊಳ್ಳುವಂಥ ಜವಾಬ್ದಾರಿಯನ್ನು ತಾವೆಲ್ಲ ನೋಡಿಕೊಂಡು ಈ ರಸ್ತೆ ಕಾಮಗಾರಿ ಆದಷ್ಟು ಬೇಗ ಆಗಲಿ, ನಿಮ್ಮೆಲ್ಲರ ಸಹಕಾರ ಇರಲಿ ಅಂತ ಹೇಳಿಕೊಂಡು ಈ ಸಂದರ್ಭದಲ್ಲಿ ಎಲ್ರಿಗೂ ಶುಭ ಹಾರೈಸಿ ಕಾರ್ಯಕ್ರಮ ಆದಷ್ಟು ಬೇಗ ಈ ರಸ್ತೆ ನಿರ್ಮಾಣ ಆಗಲಿ ಅಂತ ಶುಭ ಹಾರೈಸಿ ನನ್ನ ಮಾತನ್ನು ಮುಕ್ತಾಯಗೊಳಿಸ್ತೇನೆ. ಹಿರಿಯರಾದಂಥ
ಶಾಲೆಯ ನಿವಾಸಿಗಳಿಗೆ, ಅದರ ಎದುರುಗಡೆ ಇರುವಂತಹ ನಿವಾಸಿಗಳಿಗೆ ವಾರ್ಡ್ ನಂಬರ್ 9 ಇದರ ರಸ್ತೆ ಅಭಿವೃದ್ಧಿಗಾಗಿ ಶ್ರಮಿಸಿದಂತಹ ಅಥವಾ ಮನಸ್ಸು ಮಾಡಿದಂತಹ ನಮ್ಮ ಕ್ಷೇತ್ರದ ಶಾಸಕರಾಗಿರುವಂತಹ UT ಖಾದರ್ ಸರಿಗೆ ಹಾಗೂ ಪಂಚಾಯತ್ ಸದಸ್ಯರಿಗೆ, ಇಲಾಖೆಯವರಿಗೆ ಮತ್ತು ನಮ್ಮ ಈ ವಾರ್ಡ್ ನಂಬರ್ 9ರ ವಾರ್ಡ್ ಮೆಂಬರ್ ಆಗಿರುವಂತಹ ದೀಪಕ್ ಸರಿಗೆ ಹಾಗೂ ಇಲಾಖೆಯ ಸಿಬ್ಬಂದಿಗಳಿಗೆ, ಅಧಿಕಾರಿಗಳಿಗೆ, ಉಳ್ಳಾಲ ಬ್ಲಾಕ್ ಅಧ್ಯಕ್ಷರಾಗಿರುವಂತಹ ಸದಾಶಿವ ಉಳ್ಳಾಲ ಸರಿಗೆ ಹಾಗೂ ನಮ್ಮ ಎಲ್ಲ ನಿವಾಸಿಗಳ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಅದರೊಟ್ಟಿಗೆ ಗೋ ಗ್ರೀನ್ ಅಂತ ಹೇಳ್ತೇವೆಲ್ಲ, ಆ ರೀತಿಯಾಗಿ ಪರಿಸರವಾದಿಯಾಗಿ ನಾನು ಈ ಗಿಡವನ್ನು ಅವರಿಗೆ ಸಮರ್ಪಿಸಲಿಕ್ಕೆ ಎಲ್ಲರ ಪರವಾಗಿ ಇಚ್ಛಿಸ್ತಾ ಇದ್ದೇನೆ. ಸೋಮೇಶ್ವರ ಪುರಸಭೆ ವ್ಯಾಪ್ತಿಯ ಹಲವು ಪ್ರದೇಶಗಳಲ್ಲಿ ಅನೇಕ ಕಾಮಗಾರಿಗಳಿಗೆ ಚಾಲನೆ ಕೊಟ್ಟು ಈಗ 9ನೇ ವಾರ್ಡಿನ ಪಿಲಾರ್ ಶಾಲೆ ಎದುರುಗಡೆ ಇರತಕ್ಕಂಥ ರಸ್ತೆ, ಸತೀಶ್ ಅವರ ಮನೆಗೆ ಹೋಗುವ ರಸ್ತೆಯನ್ನು ಇವತ್ತು ಸುಮಾರು 4.5 ಲಕ್ಷ ಗ್ರ್ಯಾಂಟ್ ಕೊಟ್ಟಿದ್ದನ್ನು ಈ ರಸ್ತೆ ಮಾಡಬೇಕು ಅಂತ ಸತೀಶ್ರವರ ಬೇಡಿಕೆಯನ್ನು ದೀಪಕ್ ಪಿಲಾರರು ಮತ್ತು ಪುರುಷೋತ್ತಮರವರು ಶಾಸಕರ ಗಮನಕ್ಕೆ ತಂದಾಗ ಶಾಸಕರು ಅದಕ್ಕೆ ಬೇಕಾದಂಥ ವ್ಯವಸ್ಥೆ ಮಾಡಿ ಇವತ್ತು ಅನುದಾನ ಒದಗಿಸಿಕೊಟ್ಟು ಈ ಕಾಮಗಾರಿಗೆ ಮುಹೂರ್ತ ಮಾಡಲಿಕ್ಕೆ ಅವರು ಬರಬೇಕಿತ್ತು. ಕಾರಣಾಂತರದಿಂದ ಬೆಂಗಳೂರಿನಲ್ಲಿ ತುರ್ತು ಸಭೆ ನಡೀತಾ ಇರೋದರಿಂದ ತುರ್ತಾಗಿ ಅವರು ಬೆಂಗಳೂರಿಗೆ ಹೋಗಬೇಕಾಯ್ತು. ಬೆಳಿಗ್ಗೆ 6:30 ಗಂಟೆಗೆ ಅವರು ಬೆಂಗಳೂರಿಗೆ ಹೋಗಿದ್ದಾರೆ. ಆದ್ದರಿಂದ ಅವರ ಪರವಾಗಿ ನಾನು ಕ್ಷೇತ್ರದ ಬ್ಲಾಕ್ನ ಅಧ್ಯಕ್ಷರಾಗಿ ಶಾಸಕರ ಪರವಾಗಿ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದೇವೆ. ಈ ರಸ್ತೆಯು ಆದಷ್ಟು ಬೇಗ ನಿರ್ಮಾಣಗೊಂಡು ರಸ್ತೆಯನ್ನು ಕೆಲಸ ಮಾಡ್ತಿರುವ ಸಂದರ್ಭದಲ್ಲಿ ಈ ಭಾಗದ ಪರಿಸರದ ಜನರು ನೀವು ನೋಡಿಕೊಂಡು ಯಾವುದಾದ್ರೂ ಲೋಪದೋಷಗಳಿದ್ದರೆ ಕೂಡಲೇ ಗುತ್ತಿಗೆದಾರರ ಗಮನಕ್ಕೆ ತಂದನ್ನು ಸರಿಪಡಿಸಿಕೊಂಡು ರಸ್ತೆಯ ಕೆಲಸವನ್ನು ಜಾಗರೂಕತೆಯಿಂದ ನೋಡುವಂಥ ಕೆಲಸ ನಿಮ್ಮದಾಗಿದೆ. ತದನಂತರ ಸಂಪೂರ್ಣ ಕಾಮಗಾರಿಗೊಂಡ ನಂತರ ಕಡಿಮೆ ಪಕ್ಷ 20 ದಿವಸಗಳ ಕಾಲ ಯಾರು ಕೂಡ ವೆಹಿಕಲನ್ನು ಕೊಂಡೋಗದೆ, ಅದು ಯಾರೇ ಇರಲಿ ಅವರು ಯಾವುದಕ್ಕೂ ನಿಮ್ಮ ವೆಹಿಕಲ್ ಪಾಸ್ ಆಗಲಿಕ್ಕೆ ಬಿಡಬೇಡಿ. 20 ದಿವಸ ವೆಹಿಕಲನ್ನು ಪಾಸ್ ಆಗದೆ ಬಿಟ್ಟರೆ, ಅದಕ್ಕಿಂತ ಮೊದಲು ನೀವು ಬಿಟ್ಟರೆ ಈ ರಸ್ತೆ ಕಾಮಗಾರಿ ಸರಿಯಾಗಿ ಉಳಿಯುವುದಿಲ್ಲ. ಅದಕ್ಕೋಸ್ಕರ ಈ ಕಾಮಗಾರಿಯನ್ನು ನೋಡಿಕೊಳ್ಳುವಂಥ ಜವಾಬ್ದಾರಿ ನೀವು ಇದ್ದುಕೊಂಡು, ಜೊತೆಗೆ ಆ ರಸ್ತೆಗೆ ಮಾಡಿದಂಥ 20 ದಿವಸಗಳಲ್ಲಿ ಅದಕ್ಕೆ ಬೇಕಾದಂಥ ನೀರು ಹಾಕುವಂಥ ವ್ಯವಸ್ಥೆಯನ್ನು ಕೂಡ ಈ ಪರಿಸರದ ಜನರು ನೀವೆಲ್ಲ ಮಾಡಿಕೊಳ್ಬೇಕು ಅಂತ ಹೇಳಿಕೊಂಡು ಈ ರಸ್ತೆ ಕಾಮಗಾರಿ ಆದಷ್ಟು ಬೇಗ ಆಗಲಿ ಅಂತ ಶುಭ ಹಾರೈಸಿ ನನ್ನ ಮಾತುಗಳನ್ನು ಮುಕ್ತಾಯಗೊಳಿಸ್ತೇನೆ.